ಸುಳ್ಯ ತಾಲೂಕಿನ ಯಡಮಂಗಲ ಗ್ರಾಮದ ಡೆಕ್ಕಲ ಎಂಬಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಅಬಕಾರಿ ಇಲಾಖಾಧಿಕಾರಿಗಳು ದಾಳಿ ನಡೆಸಿದ್ರೂ ಆರೋಪಿತ ಪುನಃ ಅದೇ ಚಾಳಿ ಮುಂದುವರೆಸಿದ್ದಾನೆ ಎಂದು ಯಡಮಂಗಲ ಗ್ರಾಮದ ಮಾಜಿ ನ್ಯಾಯ ಸಮಿತಿ ಅಧ್ಯಕ್ಷ ಕಮಲಾಕ್ಷ ಆರೋಪಿಸಿದ್ದಾರೆ. ಕಡಬದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಸುಳ್ಯ ತಾಲೂಕಿನ ಯಡಮಂಗಲ ಗ್ರಾಮದ ಡೆಕ್ಕಲ ಎಂಬಲ್ಲಿ ರಂಜಿತ್ ಎಂಬಾತ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾನೆ. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಈಗಾಗಲೇ ಪೊಲೀಸರು ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಪ್ರಕರಣ ದಾಖಲಾದರೂ ಯಾವುದೇ ಭಯವಿಲ್ಲದೆ ಈತ ಅದೇ ಚಾಳಿ ಮುಂದುವರಿಸಿದ್ದಾನೆ. ಪೊಲೀಸರು ಕೂಡಲೇ ಈತನ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಬೇಕು, ಇಲ್ಲವಾದರೆ 2 ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಯಡಮಂಗಲ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ನ್ಯಾಯ ಸಮಿತಿ ಅಧ್ಯಕ್ಷರು, ಅದು ಬಿಟ್ಟು ಕರ್ನಾಟಕ ರಾಜ್ಯ ದಲಿತ ಸಂಘದ ರಾಜ್ಯ ಸಂಚಾಲಕ ನಾನು ಕೈಮಲ ಯಾನೆ ಕಮಲಾಕ್ಷ ಸರ್. ಅದು 3 ವರ್ಷದಿಂದ ನಿಯಂತ್ರಣವಾಗಿ ಸೀತಾರಾಮ ಗೌಡರ ಮಗ, ದಿವಂಗತ ಸೀತಾರಾಮ ಗೌಡರ ಮಗ ರಂಜಿತ್ ಎಂಬುವನು 3 ವರ್ಷದಿಂದ ಈ ಮದ್ಯ ಸರಾಯಿ, ಕಲ್ಲಬಟ್ಟಿ ಸರಾಯಿ ಮಾರುತ್ತಿದ್ದಾನೆ ಸರ್. ಅದು ಬಿಟ್ಟು ಯಾವುದೋ ಅಧಿಕಾರಿ ಬೆಳ್ಳಾರೆ SI ಅವರಿಗೆ ಕೊಟ್ಟೆ ಸರ್ ಅರ್ಜಿ, ಗ್ರಾಮ ಪಂಚಾಯತಿಗೆ ಕೊಟ್ಟೆ ಸರ್ ಅರ್ಜಿ, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ವ್ರತ ನಿರ್ದೇಶಕ ಸುಳ್ಯದವರಿಗೆ ಚೇಂಬರ್ನಲ್ಲಿ ಕೂತು ಹೇಳಿದೆ ಸರ್. ಮತ್ತು DSPಗೆ ಹೀಗೆ ಹೇಳಿತು.